ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥರನ್ನ ಕಂಡರೆ ಭಕ್ತರು ಕಾಲಿ ಬಿದ್ದು ಮಂತ್ರಾಕ್ಷತೆ ಪಡೆಯುತ್ತಾರೆ. ಆದರೆ ರಾಮನಿಗೆ ಶ್ರೀಗಳು ಪೇಜಾವರ ಮಠಾಧೀಶರು ಅನ್ನೋ ಗೊಡವೆನೇ ಇಲ್ಲ. ನೀಲಾವರ ಗೋಶಾಲೆಯಲ್ಲಿ ಸ್ವಾಮೀಜಿ ಹೋಗುತ್ತಿದ್ದಾಗ ರಾಮ ಬಂದವನೇ ಶ್ರೀಗಳ ಎದೆಗೆ ಕಾಲಿಟ್ಟು ಮೇವಿ ತಿನ್ನಲು ಪ್ರಯತ್ನ ಮಾಡಿದ್ದಾನೆ. ಈ ರಾಮ ಅನ್ನೋದು ಒಂದು ಆಡಿನ ಹೆಸರು. ಪೆರ್ನಾಂಕಿಲ ದೇವಸ್ಥಾನದ ಕುಟುಂಬವೊಂದು ಅಜದಾನ ನೀಡಿತ್ತು. ಸ್ವಾಮೀಜಿ ಅವುಗಳಿಗೆ ರಾಮ ಜಾನಕಿ ಅಂತ ನಾಮಕರಣ ಮಾಡಿದರು. ಸ್ವಾಮೀಜಿಗಳಿಗೆ ಪ್ರಾಣಿ ದನ ಕರುಗಳಂದರೆ ಬಹಳ ಪ್ರೀತಿ. ಅದೇ ರೀತಿಯಾಗಿ ಈ ಆಡನ್ನು ಅತ್ಯಂತ ಪ್ರೀತಿಯಿಂದ ಸಾಕಿದ್ದಾರೆ. ಆ ಪ್ರೀತಿ ಎಷ್ಟು ಸಲುಗಿದೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ. ರಾಮ ಅನ್ನುವಂಥ ಹಾಡು ನೇರವಾಗಿ ಪೇಜಾವರ ಶ್ರೀಗಳ ಎದೆಗೆ ಕಾಲನ್ನಿಟ್ಟು ಮೇವನ್ನು ತಿನ್ನುತ್ತ ದೃಶ್ಯ ಸಾಕಷ್ಟು ಜನರಿಗೆ ಮುದ ನೀಡಿದೆ. ಅದು ಪೆರ್ನಾಂಕಿಲದ ಬ್ರಹ್ಮಗ್ರಹೋತ್ಸವ ಸಮಯದಲ್ಲಿ ಅದು ಯಾವುದೊಂದು ಪರಿಹಾರಕ್ಕೆ ಪ್ರಾಯಶ್ಚಿತ್ತಕ್ಕೆ ಅಂತ ಹೇಳಿಕೊಂಡು ಯಾರಿಗೂ ಇದು ಕೊಡಬೇಕಾಯಿತು, ಅಜದಾನ ಕೊಡಬೇಕಾಯಿತು. ಅದು ದಂಪತಿ ದಾನ. ಅವರಿಗೆ ಮತ್ತೆ ಸಾಕೊಳ್ಳಿಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲ.